ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಹಠಾತ್ ಕುಸಿದು ಬಿದ್ದಂತಹ ಮಹಿಳೆಯೊಬ್ಬರಿಗೆ ಚಿಕಿತ್ಸೆ ನೀಡಲು ಬಸ್ಸನ್ನೇ ನೇರವಾಗಿ ಆಸ್ಪತ್ರೆಗೆ ಕೊಂಡೊಯ್ದಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಕೈಕಂಬದಿಂದ ಸ್ಟೇಟ್ ಬ್ಯಾಂಕ್ ನಡುವಣ ಸಂಚರಿಸುತ್ತಿದ್ದಂತಹ ಬಸ್ಗೆ ಬೆಳಗ್ಗೆ ಸುಮಾರು 9:40 ವೇಳೆಗೆ ಉರುವ ಸ್ಟೋರ್ನಿಂದ ಮಹಿಳೆಯೊಬ್ಬರು ಹತ್ತಿದ್ರು. ಚಿಲಿಂಬಿ ಬಳಿ ಅವರಿಗೆ ಹಠಾತ್ ಆರೋಗ್ಯ ಸಮಸ್ಯೆ ಉಂಟಾಗಿ ಕುಳಿತಿದ್ದ ಸೀಟಿನಲ್ಲಿ ಕುಸಿದು ಬಿದ್ದರು. ಏನು ಮಾಡಲೆಂದು ತೋಚಲಿಲ್ಲ. ಆಗ ಕೂಡಲೇ ಬಸ್ ಚಾಲಕ ತೌಸೀಫ್ ಹಾಗೂ ನಿರ್ವಾಹಕ ನೇರವಾಗಿ ಬಸ್ಸನ್ನು ಆಸ್ಪತ್ರೆಯತ್ತ ಚಲಾಯಿಸಿದರು. ಆಸ್ಪತ್ರೆಗೆ ತಲುಪಿದ ಬಳಿಕ ಕೆಲ ಕಾಲ ನಿರ್ವಾಹಕ ಅಲ್ಲೇ ಇದ್ದು ಬಸ್ಸನ್ನು ಕಳುಹಿಸಲಾಯಿತು. ಮಹಿಳೆಯ ಕುಟುಂಬದವರು ಬಂದ ಬಳಿಕ ನಿರ್ವಾಹಕ ತೌಸೀಫ್ ಮತ್ತೆ ಕೆಲಸಕ್ಕೆ ತೆರಳಿದ್ರು. ಮಹಿಳೆ ಚೇತರಿಸಿಕೊಂಡಿದ್ದು ಬಸ್ ಸಿಬ್ಬಂದಿಯ ಸಮಯ ಪ್ರಜ್ಞೆ ಹಾಗೂ ಮಾನವೀಯ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ.